ಶಾಲೆ ಹಾಗೂ ಮದ್ರಸಾ ವಿದ್ಯಾರ್ಥಿಗಳನ್ನ ಕೇಂದ್ರೀಕರಿಸಿ ಗಾಂಜಾ ವಿತರಿಸ್ತಾ ಇದ್ದ ಯುವಕನೊಬ್ಬನನ್ನ ಸ್ಥಳೀಯರ ಸಹಾಯದಿಂದ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಉಪ್ಪಳ ಮುಸೋಡಿ ಯಾಸಿನ್ ಮಂಜಿಲ್ ನಿವಾಸಿ ಹೊಸೈನರ್ ಎಂಬುವವರ ಪುತ್ರ ತಾಜುದ್ದೀನ್ ಬಂಧಿತ ಆರೋಪಿ. ಈತನಿಂದ ಪೊಲೀಸರು 50 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಯವರು ಗಾಂಜಾ ಸೇದುವ ಹಾಗೂ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಕಾಸರಗೋಡು ಜಿಲ್ಲೆಯನ್ನ ಮಾದಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ಉದ್ದೇಶದಿಂದ ಹೊರಡಿಸಿದ ಆದೇಶವು ಇದೀಗ ಪೊಲೀಸರ ಮುತುವರ್ಜಿಯಿಂದಾಗಿ ಉತ್ತಮ ಬೆಳವಣಿಗೆ ಕಂಡುಬರುತ್ತಾ ಇದೆ. ವಿವಿಧ ಸಂಘಟನೆಗಳು ಹಾಗೂ ಊರವರು ಸೇರಿಕೊಂಡೇ ಮಾದಕ ವಸ್ತು ಉಪಯೋಗಿಸುವವರ ಹಾಗೂ ಮಾರಾಟ ಮಾಡುವವರ ಮಾಹಿತಿಯನ್ನ ಪೊಲೀಸರಿಗೆ ನೀಡುತ್ತಿದ್ದಾರೆ. ಇದೀಗ ಬಂಧಿತನಾದ ವ್ಯಕ್ತಿಯನ್ನ ಕೂಡ ಮುಸೋಡಿ ಮದ್ರಸಾ ರಸ್ತೆ ಬಳಿಯಿಂದ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ.